ದಾಸ ಸಾಹಿತ್ಯದ ಶ್ರೇಷ್ಠ ದಾಸರು ಹಾಗೂ ತಮ್ಮ ಗುರುಗಳಿಂದಲೇ ದಾಸರೆಂದರೆ ಪುರಂದರದಾಸರಯ್ಯ ಎಂದು ವರ್ಣಿಸಿಕೊಂಡಂಥ ಮಹಾ ಸಂತ ದಾಸ ಪುರಂದರದಾಸರ ಋಣವೆಂಬ ಪಾತಕ ಅನ್ನುವಂಥ ಒಂದು ಕವನವನ್ನು ನಾವೀಗ ನೋಡಬೇಕಾಗಿದೆ. ಇಲ್ಲಿ ಋಣ ಅಂದರೆ ಸಾಲ, ಇನ್ನೊಬ್ಬರ ಹಂಗಿನಲ್ಲಿ ಇರುವಂಥದ್ದು. ಇದು ಋಣ. ನಾವು ಹೇಳ್ತೇವೆ ಮೊದಲು ನಮ್ಮ ಹಿರಿಯರು ಒಂದು ಗಾದಿ ಮಾತು ಮಾಡಿದ್ದಾರೆ ನೋಡ್ರಿ, ಈ ಕವನಕ್ಕೆ ಪೂರಕವಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರೆ. ನಾವು ಯಾವುದೇ ಸಂದರ್ಭದಲ್ಲಿ ಸ್ವಾಭಿಮಾನದಿಂದ ಬದುಕಬೇಕು ನೋಡ್ರಿ. ಈ ಕೊರೋನಾ ರೋಗ ಬಂದು ಸ್ವಾಭಿಮಾನ ಯಾರಿದ್ರೂ ಯಾರೂ ಬರುವುದಿಲ್ಲ. ಇಂಥ ಅನೇಕ ವಿಷಮ ಪರಿಸ್ಥಿತಿಗಳನ್ನು ಎದುರಿಸುವಂಥ ನಿಟ್ಟಿನೊಳಗೆ ನಮ್ಮ ಹಿರಿಯರು ಅನೇಕ ಗಾದೆ ಮಾತುಗಳನ್ನು, ಅನುಭವದ ನುಡಿಗಳನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಅವನ್ನೆಲ್ಲ ಈ ಸಂದರ್ಭದಲ್ಲಿ ಸ್ಮರಿಸೋತ ನಾವು ನೋಡಿಲಿ ಋಣವೆಂಬ ಪಾತಕ. ಋಣ ಅನ್ನುವಂಥ ಇದೊಂದು ಪಾಪ ಇದ್ದಂಗಿದೆ. ನಾವು ಒಂದು ಪಾಪ, ಒಂದು ಕೆಟ್ಟ ಇದ್ದಂಗೆ ಈ ಋಣವೆಂಬ ಪಾತಕವು ನಾವು ಹೇಳ್ತೇವೆ. ಇದನ್ನು ತೀರಿಸ್ಬೇಕಂತಂದ್ರೆ ಈಗ ಪಿತೃ ಋಣ, ಆಮೇಲೆ ಮಾತೃ ಋಣ, ಗುರು ಋಣ, ಹೌದಾ, ಹಿರಿಯರ ಋಣ, ಇವನ್ನೆಲ್ಲ ನಾವು ತೀರಿಸ್ಬೇಕು. ತಂದೆ ತಾಯಿ ಋಣವನ್ನಂತೂ, ಜನ್ಮ ಕೊಟ್ಟ ತಂದೆ ತಾಯಿ ಋಣವನ್ನು ತೀರ್ಸೋಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ಸ್ವಲ್ಪ ಮಟ್ಟಿಗಾದರೂ ಆ ತಂದೆಯ ತಕ್ಕ ಮಗನಾಗಿ ತಂದೆಯ ಮನವನ್ನು ಮೆಚ್ಚಿಸುವಂಥ, ತಾಯಿಯ ಮನವನ್ನು ಮೆಚ್ಚಿಸುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಇದು ಸಾಮಾಜಿಕ ಅರ್ಥದೊಳಗಾತು, ಲೌಕಿಕ ಅರ್ಥದೊಳಗಾತು. ಇನ್ನು ಪಾರಮಾರ್ಥಿಕ ಅರ್ಥದೊಳಗೆ ಋಣ ಎಂಬ ಅಂತಂದರೆ ದೇವರೇ, ನಾ ಬದುಕಲಿಕ್ಕೆ ನೀನು ನನಗೆ ಏನೆಲ್ಲ ಸಹಾಯ ಮಾಡಿದೀಯಾ, ನಿನ್ನಿಂದಲೇ ಎಲ್ಲವನ್ನು ಪಡೆದಿದ್ದೇವೆ ನಾನು. ಆದರೆ ಈ ಋಣವನ್ನು ನಾನು ಉಸಿರಾಡ್ಲಿಕ್ಕೆ ಗಾಳಿ ಕೊಟ್ಟಿದೆಯಾ, ಬೆಳಕು ಕೊಟ್ಟಿದೆಯಾ, ಆಮೇಲೆ ನಾ ಏನೇ ಕೆಲಸ ಮಾಡೋದು ನನ್ನ ಜೊತೆಯಾಗಿ ನಿಂತು ಆ ಕೆಲಸದೊಳಗೆ ಯಶಸ್ಸನ್ನು ಕೊಟ್ಟಿದೆಯಾ, ಇಂಥವೆಲ್ಲ ನಿನ್ನ ಋಣವನ್ನು ನಾ ಹೇಗೆ ತೀರಿಸಲಿ ಅನ್ನುವಂಥ ಒಂದು ಚಿಂತನೆ ಯಾವ ಪುರಂದರದಾಸರೊಳಗೆ ಕಾಡ್ತಾ ಇತ್ತು. ಅದಕ್ಕೆ ಈ ಋಣವನ್ನು ತೀರಿಸುವಂಥ ಶಕ್ತಿಯನ್ನು ನನಗೆ ಕೊಡುವಂಥ ಇಲ್ಲಿ ಯಾವ ಪುರಂದರ ವಿಠಲನಲ್ಲಿ ಇಲ್ಲಿ ಬೇಡ್ತಾ ಇದ್ದಾನೆ ಒಬ್ಬ ದಾಸ. ಅದಕ್ಕೆ ನೋಡ್ರಿ, ಇಲ್ಲಿ ಋಣವೆಂಬ ಪಾತಕವು ಬಹುಬಾಧೆ ಪಡಿಸುತ್ತಿದೆ. ಋಣವೆಂಬ ಪಾತಕ ಬಾಧೆ ಅಂದರೆ ತೊಂದರೆ, ನಮ್ಮ ಮನಸ್ಸು ಕಾಡ್ತಾ ಇದೆ. ಅದು ಈ ಪಾತಕ, ಇದು ಋಣ ಅಂತಕ್ಕಂಥದ್ದು ಒಂದು ಪಾಪ ಮಾಡಿದಂಗೆ ಆಗ್ತದೆ, ಒಂದು ಕೆಟ್ಟ ಕೆಲಸ ಮಾಡಿದಂಗೆ ಆತ. ಗುಣನಿಧಿಯೇ, ಅದಕ್ಕೆ ಇದು ನನಗೇನು ಮಾಡ್ತಾ ಇದೆ, ನನ್ನ ಮನಸ್ಸಿನೊಳಗೆ ಚಿಂತೆ ಇದೆ, ನನಗೆ ಕಾಡ್ತಾ ಇದೆ, ಇದರಿಂದ ನಾನು ಬಿಡುಗಡೆ ಆಗ್ಬೇಕಂತಿದ್ದೀನಿ. ಇದೇನು ಋಣ ಇದೆ, ಇದೇನು ಇನ್ನೊಬ್ಬರ ಹಂಗಿದೆ, ಆ ಹಂಗಿನಿಂದ ನಾನು ಬಿಡುಗಡೆ ಆಗ್ಬೇಕಂತೇನೆ, ದಾರೆ ನನಗೆ ಕಾಣುತ್ತೆ. ಹೆಂಗೆ ಇದರಿಂದ ಬಿಡಿಸ್ಕೊಂಡು ಹೋಗಲಿ? ಯಾಕಂದ್ರೆ ನಾವೆಷ್ಟೇ ಸ್ವಾವಲಂಬಿ ಅಂತಂದ್ರೂ ಮನುಷ್ಯ ಸಮಾಜ ಜೀವಿ, ಸಮಾಜವನ್ನು ಬಿಟ್ಟು ಬದುಕಲಾರ, ಹೌದಾ. ಅದಕ್ಕೆ ಒಬ್ರಿಗೊಬ್ರು ಕೊಟ್ಟುಕೊಳ್ಳುವಿಕೆ ಇದು ಬೇಕೇ ಬೇಕು. ಆದರೂ ಕೂಡ ನಾವು ಇದನ್ನು ಅದು ಯೋಗ್ಯ ರೀತಿಯೊಳಗಿರಬೇಕು. ಈಗ ಒಬ್ಬರ ಮನಸ್ಸನ್ನು ನೋಯಿಸಿ ನಾವು ಅವ್ರ ಕಡೆಯಿಂದ ಏನೂ ತೆಗೆದುಕೊಳ್ಬಾರ್ದು, ಹೌದಾ. ಅದಕ್ಕೆ ಆ ರೀತಿಯಿಂದ ತೆಗೆದುಕೊಳ್ಳುವ ಮನಸ್ಸು, ಒಂದು ಪ್ರೀತಿ, ಒಂದು ವಿಶ್ವಾಸ, ಒಂದು ಮಮತೆ ಅಲ್ಲಿದ್ದರೆ ಅದು ಸರಿ ಅನ್ನುವಂಥ ವಿಚಾರವನ್ನು ನಾವು ನೋಡುತ್ತೇವೆ. ಅದಕ್ಕೆ ಗುಣನಿಧಿಯೇ, ನಿಧಿ ಸಂಪತ್ತು, ನೀನು ಈ ಸಂಪತ್ತು ಏನಪ್ಪ ನಿನ್ನ ಕಡೆ ಗುಣ. ದೇವ್ರು ನೋಡ್ರಿ, ಅವ ಎಲ್ಲ ಒಳ್ಳೆಯವ್ರಿಗೂ ಒಳ್ಳೆಯದನ್ನ ಮಾಡವ, ಕೆಟ್ಟವ್ರಿಗೂ ಒಳ್ಳೆಯದನ್ನ ಮಾಡವ. ಅವನ ದೃಷ್ಟಿಯೊಳಗೆ ಎಲ್ಲರೂ ಸಮಾನರು. ನೀನೆನ್ನ ಋಣವ ಪರಿಹರಿಸೋ. ಅದಕ್ಕೆ ನನಗೆ ಇದು ತೀರ್ಸೋಕ್ಕಾಗೋದಿಲ್ಲ, ಅದಕ್ಕೆ ನಾನು ತೀರಿಸುವಂಥ ಶಕ್ತಿಯನ್ನು ಕೊಡು ಅಂತ ಏಕಾರ ಬೇಡ್ತಾನೆ. ಇನ್ನು ಎಂತೆಂಥ ಋಣ ಅದವಪ್ಪ ಈ ಮನುಷ್ಯನ ಮೇಲೆ ಏನೇನು ಮಾಡಿದಾನಿವ, ಏನೇನು ತೀರಿಸ್ಬೇಕಿವ ಅನ್ನುವಂಥದ್ದನ್ನು ಹೇಳ್ತಾನೆ ನೋಡ್ರಿ. ಒಡಲಿನ ಆಸೆಗೆ ಪರರ ಒಡವೆಗಳನ್ನೇ ತಂದು, ನೋಡಿ ಎಷ್ಟು ಚಂದ ಹೇಳ್ತಾನೆ. ಒಡಲಿನ ಆಸೆಗೆ ಪರರ ಒಡವೆಗಳನ್ನೇ ತಂದು ಬಿಡದೆ ವೆಚ್ಚವ ಮಾಡಿ ಸಂತೋಷ ಪಡುವೆ. ಕೊಡುವ ವೇಳೆಗೆ ಅವರ ಕೆಡನುಡಿಗಳನ್ನು ನುಡಿವೆ. ಕಡು ಮಹಾಪಾತಕವ ಪರಿಹರಿಸೋ ಹರಿಯೇ. ನೋಡ್ರಿ, ಒಡಲಿನ ಆಸೆ, ಒಡಲು ಅಂದರೆ ದೇಹ, ಪರರ ಒಡವೆಗಳನ್ನೇ. ಒಂದು ಉದಾಹರಣೆ ಹೇಳ್ತೇನೆ. ಈಗ ಕೊಟ್ಟುಕೊಳ್ಳುವುದು ಐತೆ ಅಂತ ಹೇಳ್ತೇನೆ. ಈಗ ಮನೆಗೆ ಯಾರು ಅತಿಥಿ ಬಂದರು, ಅವಾಗ
ಬಾಜು ಮನ್ಯಾನ ಹೆಣ್ಮಗಳು ಒಂದು ದಾಗಿನ ಮಾಡಿಸಿದಾಳೆ. ಅದನ್ನು ಇವ್ರು ಹೇಳ್ತಾರೆ, ಇವ್ರ ಮನ್ಯಾಗ ಮಾತಾಡ್ಕೊಂಡು ಇವ್ರ ಮನ್ಯಾಗ ದಾಗಿನ ಕಡಿಮೆ ಅದಾವೆ, ಮೊನ್ನೆ ಆಕಿ ಮಾಡಿಸ್ಕೊಂಬಂದಾಳು, ತೊಗೊಂಬರೋವು ಇಸ್ಕೊಂಬರೋವು, ಅದಕ್ಕೆ ನಾವು ಅವ್ರ ಬೀಗರು ಬಂದು ಹೋಗೋ ಮಟ್ಟ ಹಾಕೊಂಡು ಕೊಡೋನು. ಇದು ಎಲ್ಲರೂ ಮನೆಯೊಳಗೆ ಮಾಡುವಂಥ ಒಂದು ವಿಚಾರ. ಅವಾಗ ಅದನ್ನ ಇಸ್ಕೊಂಬಂದ ತಕ್ಷಣ ಅವರು ಉಪಕಾರ ಆತವದಿಲ್ಲ ರೀ, ಬಂಗಾರ ರೊಕ್ಕ ಕೊಟ್ಟಾರ ಅವ್ರು, ಮಾಡಿಸ್ತಾರ ಅವ್ರು, ಮತ್ತು ಈ ಬೀಗರ ಮುಂದೆ ನಮ್ಮ ದಿಮಾಕ್ ತೋರ್ಸಾಕ ಅವರು ನಮಗೆ ಕೊಟ್ಟದ್ದು ಅವರು ವಿಶ್ವಾಸ ಇಟ್ಟು ಅವ್ರು ಕೊಟ್ಟಾರ. ಆದ್ರೆ ಈ ಋಣನ ಹೆಂಗೆ ತೀರಿಸ್ಬೇಕು ನೋಡ್ರಿ, ಮುಗಿದ ತಕ್ಷಣ ಕೊಡ್ಬೇಕಿಲ್ಲ ನಾವು, ಅದೇಂತ ಒಡನೆ ಬಿಡದೆ ವೆಚ್ಚ ಹಿಂಗೆ ಮಾಡ್ತೇವೆ. ಆದ್ರೆ ಅಕಸ್ಮಾತ್ ಅದನ್ನು ಆ ಬೀಗರು ಹೋದಿಂದ ಅವ್ರು ಕೇಳಕ್ಕೆ ಬಂದು ದೌಡ್ ಕೇಳಕ್ಕೆ ಬಂದ್ರೆ ಅಂತ ತಿಳ್ಕೋರಿ, ಏನಂತವ್ ನಾ ತಿಂತೀನಿ ನನ್ನಿಂದ ನೋಡ್ರಿ ಹೆಂಗಂತವ್ ಇಷ್ಟ. ಅವರು ನಾವು ಒಂದು ಚರಿಗೆ ನೀರು ಕೊಡೋದಿಲ್ಲ, ಆದ್ರೆ ಬಂಗಾರ ಕೊಟ್ಟಾರ ಅವ್ರು ವಿಶ್ವಾಸ ಕೊಟ್ಟ. ಈಗ ನೋಡ್ರಿ ಬಂಗಾರ ಹೆಂಗೆ ಎಷ್ಟು ರೇಟ್ ಐತಿ, ಈಗ ಭಾರಿ ರೇಟ್. ಅದಕ್ಕೆ ಇಂಥ ಒಂದು ಒಡವೆ ಆಭರಣಗಳು ಕೊಟ್ಟ ಮತ್ತು ಇವು ನಮ್ಮ ಕಡೆಯಿಂದ ಅನಿಸ್ಬೇಕು. ನಾವು ಬೈತವ ಅವ್ರನ್ನ ಕೊಡುವ ವೇಳೆಗೆ ಅವರ ಕೆಡು ನುಡಿಗಳನ್ನು ಕೊಡುವಾಗ ಅಂತೇವೆ. ಏನು ಇಟ್ಕೊಂಡು ನಾವು ಇಟ್ಕೋತಿದ್ವನ, ಇಲ್ಲೇ ಇಟ್ಕೋತಿದ್ವನ, ಏನು ಸಮಿತಿತ್ತನ ಅಂತ ಹೋದಲ್ರಿ. ಕೆಡ ನುಡಿಗಳನ್ನು ಹಿಂಗೆ ನುಡಿತೇವೆ ನಾವು. ಇದೇನು ನುಡಿಯೋದೇನಂತ ನಿಂದನೆ. ಅದಕ್ಕೆ ಯಾರನ್ನೂ ನಾವು ನಿಂದಿಸಬಾರ್ದು, ಅವರಿಂದ ಉಪಕಾರ ಆಗೈತೆ ಅದನ್ನು ನೆನೆಸ್ಬೇಕು ಅನ್ನುವಂಥದ್ದು. ಬಿಡದೆ ವೆಚ್ಚವ ಮಾಡಿ ಸಂತೋಷ, ಅದೇನು ಇಸ್ಕೊಂಡು ಬಂದಿರ್ತವಲ್ಲ ವೆಚ್ಚ ಅಂದ್ರೆ ಖರ್ಚು ಮಾಡ್ತೇವೆ. ಅದನ್ನು ಖರ್ಚು ಮಾಡಿ ನಾವು ಆರಾಮ್ ಮಜಾ ತೊಗೊಂಡು ಅವ್ರು ಬಂದವ್ರ ಮುಂದೆ, ನಮ್ಮ ಬೀಗರ ಮುಂದೆ ನಮ್ದು ಏನು ನೋಡಿ ಎಷ್ಟು ಬಂಗಾರ ಐತೆ, ಎಷ್ಟು ಶ್ರೀಮಂತ ಅನ್ನುವಂಥ ಹೊಗಳಿಕೆಯನ್ನು ತೊಗೊಂಡು, ಆ ಹೊಗಳಿಕೆಯಿಂದ ಬರೋದಲ್ಲ ಬಾರಿಸೋದಲ್ಲ, ಹೌದಾ. ಅದಕ್ಕೆ ಆದರೂ ಕೂಡ ಏನಾಯಿತು, ನಮಗೊಂದು ಘನತೆ, ಒಂದು ಸ್ಟೇಟಸ್ ನೋಡ್ರಿ, ಎಲ್ಲ ಸ್ಟೇಟಸ್ ಬೇಕು. ಅದಕ್ಕೆ ಈ ರೀತಿಯಿಂದ ಕಡು ಇಂಥ ಮಹಾಪಾತಕಗಳನ್ನು ಪರಿಹರಿಸೋ ಅಂತ ಹೇಳ್ತಾರೆ.